ವಿರಾಮದ ಬಳಿಕ ಮತ್ತೆ ನಮ್ಮ ಡಿವೈಗೆ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಶಕಲ ಮ್ಯಾಮ್ ಸಾಕಾಗಿರುವಂತಹ ಒಂದು ನಾನ್ ವೆಜ್ ಐಟಮ್ ಅಂತ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಪನ್ನೀರಿಂದ ಏನು ಮಾಡ್ತಾರೆ ಅಂತ ಹೇಳ್ತೀವಿ. ಎಸ್ ಮ್ಯಾಮ್, ಇವಾಗ ಪನ್ನೀರ್ ಬುರ್ಜಿ ಅಲ್ಲ. ಓಕೆ, ನಾವು ಎಗ್ ಬುರ್ಜಿ ಎಲ್ಲ ತಿಂದಿದ್ದೀವಿ, ಈಗ ಪನ್ನೀರ್ ಬುರ್ಜಿ ಅಲ್ಲ. ಓಕೆ, ಫಸ್ಟಿಗೆ ಬಾಣಲ್ ಬೇಕಾ? ಹಾಗಾದರೆ ಒಲೆ ಉರಿಸ್ಬೇಕಲ್ಲ. ಓಕೆ, ಎಣ್ಣೆ ಹಾಕ್ತೇನೆ. ಆಯಿಲ್ ನಾನಿದು ಆಲಿವ್ ಆಯಿಲ್ ಹಾಕಿದ್ದು. ಆಯಿಲ್ ಇದು ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗುತ್ತಲ್ಲ. ಈರುಳ್ಳಿ ಕಾದ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಅದು ಸಿಡಿದ ಮೇಲೆ ಈರುಳ್ಳಿ ಸಾಸಿವೆ ಸಿಡಿತಾ ಬಂತು. ಈಗ ಈರುಳ್ಳಿ ಹಾಕ್ತೇನೆ. ಒಂದು ಈರುಳ್ಳಿ ಅಲ್ಲ, ಒಂದು ಗುರುಳಿ ಎಲ್ಲ ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ. ಹೌದು. ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ, ಕಾಯಿ ಮೆಣಸು ಕಟ್ ಮಾಡಿ ಸ್ವಲ್ಪ ದೊಡ್ಡ ಜಾಸ್ತಿನೇ ಕಟ್ ಮಾಡಿದ್ರ? ಹೌದು, ಅದು ಗೊತ್ತಾಗ್ತದಲ್ಲ, ಇದು ತೆಗೆದಿಡ್ಲಿಕ್ಕೆ ಆಗ್ತದಲ್ಲ ಖಾರ ಆದರೆ. ಸಣ್ಣದಾದರೆ ಮತ್ತು ಸ್ವಲ್ಪ ಕರಿಬೇವಲ್ಲ? ಕರಿಬೇವು ಇಷ್ಟು ದೊಡ್ಡ ಮೆಣಸು ಹಾಕಿದ ಹಾಗೆ ಸಿಕ್ಕಿದರೆ ತುಂಬ ಖಾರ ಆಗ್ಬೋದು. ಹೌದು, ಕೆಲವೆಲ್ಲ ಬುರ್ಜಿಗೆ ಅಂತ ಮಾಡ್ತಾರೆ, ಮೆಣಸನ್ನು ಕೂಡ ಚಿಕ್ಕಾಗಿ ಕಟ್ ಮಾಡಿ ಹಾಕ್ತಾರೆ. ಹೌದು, ನಾವು ಸ್ವಲ್ಪ ದೊಡ್ಡ ಕಟ್ ಮಾಡಿದ್ದು, ಸ್ವಲ್ಪ ಜಾಸ್ತಿ ಹಾಕಿದೆ. ಹೌದು. ಸೇವ್ ನಾವು ಏನು ಎಗ್ ಬುರ್ಜಿ ಎಲ್ಲ ಮಾಡ್ತೇವೆ ಅದೇ ಥರ ಬಟ್ ಇಲ್ಲಿ ಪನ್ನೀರ್ ಹಾಕ್ತಿದ್ವಿ. ನೀವು ಹೀಗೆಲ್ಲ ಮಾಡೋದಿಲ್ಲಲ್ಲ? ನೀವು ಒಟ್ಟಿಗೆ ಒಗ್ಗರಣೆ ಹಾಕೋದಿರಲ್ಲ? ಒಗ್ಗರಣೆ ಹಾಕಲ್ಲ, ಎಲ್ಲವನ್ನು ಒಟ್ಟಿಗೆ ಹಾಕಿ ಬುರ್ಜಿ ಮಾಡೋದು. ನಾವು ಹೀಗೆ ಒಗ್ಗರಣೆ ಹಾಕೋದು, ಆಮೇಲೆ ಮತ್ತೆ ಪನ್ನೀರ್ ಬುರ್ಜಿ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಹಾಕೋದು, ಬುರ್ಜಿ ಆದರೆ ಮೊಟ್ಟೆ ಸೇಮ್ ಹೀಗೆ. ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಬುರ್ಜಿಗೆ, ಮೊಟ್ಟೆ ಬುರ್ಜಿಗೆ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೇವೆ. ಬೇಗ ಆಗಬೇಕಂದ್ರೆ ಆಗೋದಿಲ್ಲ ಬೇಗ. ಜಸ್ಟ್ ಒಂದು ಫ್ರೈ ಆಗ್ಲಿಕ್ಕೆ ಮಾತ್ರ. ಹೌದು, ಇದು ಈರುಳ್ಳಿ ಕಾಯಿ ಉಪ್ಪು ಹಾಕಿಲ್ಲಲ್ಲ? ಉಪ್ಪು ಹಾಕಲಿಲ್ಲ. ಆಮೇಲೆ ಒಟ್ಟಿಗೆ ಹಾಕೋದು ಅಂತಲ್ಲ? ಟೊಮೆಟೊ ಹಾಕ್ತೇನೆ. ಟೊಮೆಟೊ ಆಡ್ ಮಾಡಲಿಕ್ಕೆ ಉಂಟಾ? ಟೊಮೆಟೊ ಹಾಕ್ಲಿಕ್ಕೆ ಉಂಟು. ಟೊಮೆಟೊ ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಸಹ ಎಗ್ ಬುರ್ಜಿಗೆ ಟೊಮೆಟೊ ಹಾಕ್ತಾರೆ. ಹೌದು, ಒಂದು ಕೆಳಗೆ ಹಾಕೋದಿಲ್ಲ, ಎಲ್ಲ ಮಿಕ್ಸ್ ಮಾಡಿ ನೀರುಳ್ಳಿ ಮತ್ತು ಇದು ಕಾಯಿ ಮೆಣಸು ಹಾಕಿ ಮಾಡ್ತಾರೆ. ಒಬ್ಬೊಬ್ಬರು ಒಂಥರ ಮಾಡ್ತಾರಲ್ಲ. ಹೌದು, ಅದಕ್ಕೆ ಈ ಥರ ಆಯಿಲಲ್ಲಿ ಫ್ರೈ ಮಾಡುವಾಗ ಟೊಮೆಟೊ ಎಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಹಾಕಿ ಆಲ್ಮೋಸ್ಟ್ ಸ್ವಲ್ಪ ರೆಡಿಯಾಗಿದೆ. ಹೌದು, ಈಗ ಟೊಮೆಟೊನ ಆ್ಯಡ್ ಮಾಡ್ತಿದ್ದೀರಲ್ಲ? ಟೊಮೆಟೊ ಓಕೆ, ಎಷ್ಟು ಸಾಕು? ಒಂದು ಸಾಕು, ಎರಡು ನಾನು ನಮಗೆ ದೊಡ್ಡದೇ ಒಂದು ಹಾಕಿದ್ದೇನೆ. 2 ಟೊಮೆಟೊ ಹಾಕಿದ್ರೆ ಒಳ್ಳೆದಾಗ್ತದೆ. ಈಗ ಸ್ವಲ್ಪ ಉಪ್ಪು ಹಾಕುವ. ಓಕೆ, ಉಪ್ಪಲ್ಲ? ಉಪ್ಪು ಅದು ಬೇಗ ಫ್ರೈ ಆಗ್ತದೆ. ಟೊಮೆಟೊ ಉಪ್ಪು ಹಾಕಿದ್ರೆ ಪರಿಮಳ ನೋಡಿ ಗಮ್ಮತ್ತು ಬರ್ತಂತಲ್ಲ, ಅದು ಕಾಯಿ ಮೆಣಸು ಇದೆ. ಅದೇ ಕೆಲವರು ಈ ಥರನೂ ಮಾಡಿ ಊಟದ ಜೊತೆ ಎಲ್ಲ ತಗೊಳ್ತಾರೆ. ಹೌದು, ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ. ಹೌದು, ಆ ಥರ ಏನು ಎಗ್ ಅಥವಾ ಏನು ಪನ್ನೀರ್ ಹಾಕದೆ ಇದು ಮಾಡ್ತಾರೆ. ನೀವು ಆಲಿವ್ ಆಯಿಲ್ ಯೂಸ್ ಮಾಡ್ತೀರಾ? ಇಲ್ಲ, ನಾನು ತೆಂಗಿನ ಆಯಿಲ್. ಒಂದು ನನ್ನ ಹಸ್ಬೆಂಡಿದ್ದು ಹಾರ್ಟ್ ಆಪರೇಷನ್ ಆದಮೇಲೆ ಆಲಿವ್ ಆಯಿಲ್ ಸ್ಟಾರ್ಟ್ ಮಾಡೋದು ನಾವು. ಡಾಕ್ಟರ್ ಹೇಳಿದ್ರು ಒಳ್ಳೇದಂತ. ಒಳ್ಳೆಯದಲ್ಲ, ಆಲಿವ್ ಆಯಿಲ್ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಆರೋಗ್ಯ ಒಳ್ಳೆಯದು ಅಂತ ಹೇಳ್ತಿದ್ರು. ಈರುಳ್ಳಿ ಮತ್ತು ಟೊಮೆಟೊ ಕಾಯಿ ಬರ್ತದೆ, ಮತ್ತೆ ಬೇಗ ಆಗ್ತದೆ. ಹೌದು, ಹೆಚ್ಚಿಲ್ಲ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರೊಟ್ಟಿಗೆ ಹಾಕ್ತೇವೆ. ಓಕೆ, ಮತ್ತೆ ಸ್ವಲ್ಪ ಮತ್ತೆ ಫ್ರೈ ಮಾಡುವಾಗಲೇ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೇವೆ. ಹೌದು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀರಿ ಈಗ. ಹೌದು, ಇದು ಮತ್ತೆ ಸ್ವಲ್ಪ ಹಾಕಲಿ ಲಾಸ್ಟಿಗೆ. ಓಕೆ, ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿ ಕರೆಕ್ಟಾಗಿ ಬಂದು ಅಂತ ಕಾಣುತ್ತೆ.
ಪನ್ನೀರ್ ಮಾತ್ರ ಹಾಕ್ಲಿಕ್ಕೆ ಬಾಕಿ ಅಲ್ಲ. ಮತ್ತು ಪನ್ನೀರ್ ಹಾಕಲಿಕ್ಕೆ ಮತ್ತೊಂಚೂರು ಅರಿಶಿನ ಪೌಡರ್ ಹಾಕಬೇಕು. ಅರಿಶಿನ ಪೌಡರ್. ಈಗ ಪನ್ನೀರ್ ಹಾಕ್ತೇನೆ. ಅದನ್ನು 1 ಕಪ್ನಷ್ಟು ತಗೊಂಡಿದ್ದೀರಲ್ಲ, ಪನ್ನೀರನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀರಾ. ಈಗ ಸ್ವಲ್ಪ ಅರಿಶಿನ ಪೌಡರ್. ಓಕೆ. ಈಗ ನೋಡಲಿಕ್ಕೆ ನಾವು ಎಗ್ ಹಾಕಿದಾಗ ಹಾಗೆ ಕಾಣ್ತದಲ್ಲ. ಹೌದು, ಎಗ್ ಬುರ್ಜಿಯಾಗೆ ಕಾಣ್ತದೆ ನೋಡಲಿಕ್ಕೆ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳೋದು, ಅವ್ರು ಎಗ್ ವೆಜ್, ನಾನು ಪನ್ನೀರ್ ಬುರ್ಜಿ ಮಾಡಿಕೊಡೋದು. ಹೇಳಿದೆ ನನಗೆ ನಾನು ತಿಂದಾಗೆ ಆಯಿತು, ಎಗ್ ಬುರ್ಜಿ ತಿಂದಾಗೆ ಹೇಳೋದು. ಟೇಸ್ಟ್ ಸೇಮ್ ಹಾಗೆ ಬರುತ್ತೆ ಅಂತಲ್ಲ. ಹೌದು, ಪನ್ನೀರು ಏನು ಬುರ್ಜಿ ಗೊತ್ತಾಗಲ್ಲ ಅಂತ. ಗೊತ್ತಾಗೋದಿಲ್ಲ. ಓಕೆನಾ? ಹಾಂ, ಹಾಕ್ಬೋದು. ಓಕೆ, ಬುರ್ಜಿ ಅಂತ ರೆಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿಯಲ್ಲ. ಸರ್ವ್ ಮಾಡು. ಎಸ್, ಈಗ ಸರ್ವ್ ಮಾಡುವ ಟೈಮಲ್ಲ. ಓಕೆ, ಬಿಸಿ ಬಿಸಿಯಾದ ಪನ್ನೀರ್ ಬುರ್ಜಿ ರೆಡಿ. ಓಕೆ, ಬಿಸಿ ಬಿಸಿಯಾದ ಪನ್ನೀರ್ ಬುರ್ಜಿ ರೆಡಿ ಅಲ್ಲ. ಗಮನವಾಗಿ ಕಾಣ್ತುಂಟು. ಅರಿಶಿನ ಎಲ್ಲ ಹಾಕಿ ಸೇಮ್ ನೋಡಲಿಕ್ಕೆ ಎಗ್ ಬುರ್ಜಿ ಥರನೇ ಕಾಣ್ತುಂಟು. ಓಕೆ, ಟೇಸ್ಟ್ ನೋಡೋಲಾಗಿದೆ. ಓಕೆ, ಶಕಲ ಮ್ಯಾಮ್ ಸಾಕಾಗಿರುವಂತಹ ಪನ್ನೀರ್ ಬುರ್ಜಿ ಅಂತ ರೆಡಿ ಮಾಡಿಬಿಡ್ತಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ. ಪನ್ನೀರ್ ಬುರ್ಜಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕರಿಬೇವು ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ 1 ಕಪ್ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಕೊತ್ತಂಬರಿ ಸೊಪ್ಪು, ಪನ್ನೀರ್, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ತಯಾರ್ ರುಚಿಯಾದ ಪನ್ನೀರ್ ಬುರ್ಜಿ. ಅಡುಗಂತೂ ರೆಡಿಯಾಗಿದೆ. ಒಂದು ಪನ್ನೀರ್ ಬುರ್ಜಿ, ಇನ್ನೊಂದು ಬ್ಲ್ಯಾಕ್ ಚಿಕನ್ ಅಲ್ಲ. ಬ್ಲ್ಯಾಕ್ ಸೇಸೇಮ್ ಚಿಕನ್. ಬ್ಲ್ಯಾಕ್ ಸೇಸೇಮ್ ಚಿಕನ್ ಅಲ್ಲ. ಯಾವ ನೋಡು ಫಸ್ಟಿಗೆ ಅದು ನೋಡಿ, ಚಿಕನಿಂದ ತಗೊಳ್ಳೋಲ್ಲ. ನೀವು ದೋಸೆ ತಂದಿರೋ ಕಾರಣ ದೋಸೆ ಜೊತೆಗೆ ತಗೊಳ್ಬೇಕಲ್ಲ. ಅದು ಹೇಳ್ತೇನೆ. ಚೆನ್ನಾಗಿ ಹೇಗೂ ಎಳ್ಳು ಹೀಗೆ ಪರಿಮಳ ಆಗಿ ಚೆನ್ನಾಗಿರುತ್ತೆ ಟೇಸ್ಟು. ಅದು ಈ ಥರ ಪದಾರ್ಥ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿಂಟು. ಓಕೆ, ಹಾಗಾದರೆ ಈಗ ಪನ್ನೀರ್ ಬುರ್ಜಿ ಅಲ್ಲ. ಪನ್ನೀರ್ ಬುರ್ಜಿ. ಓಕೆ, ಹಾಂ, ಇದು ಸಾಮಾನು ನೋಡೋಣ. ಒಂದು ಪ್ಲೇಟನ್ನು ಹಾಗೆ ಖಾಲಿ ಮಾಡ್ಬೋದು. ಈ ಥರ ಪನ್ನೀರ್ ಬುರ್ಜಿ ಮಾಡಿಕೊಟ್ರೆ ಸೇಮ್ ನಮಗೇನು ಎಗ್ ಬುರ್ಜಿ ಎಲ್ಲ ಬಂದಿದೆಯಲ್ಲ ಅದೇ ಥರ ಟೇಸ್ಟ್ ಉಂಟು. ಬಟ್ ಪನ್ನೀರ್ ಹಾಕಿದರೆ ಚೆನ್ನಾಗಿದೆ. ಟೇಸ್ಟಾಗಿ ಗಮ್ಮದಾಗಿ ಬಂದಿದೆ. ಪನ್ನೀರ್ ಬುರ್ಜಿಗೆಲ್ಲ ಜೊತೆಗೆ ಒಂದು ಏನು ಸಂತೋಷ್ ರೈಸ್ನವರ ಗಂಜಿ ಊಟ ಎಲ್ಲ ಸಿಕ್ಕಿದ್ರೆ ಖಾಲಿ ಮಾಡ್ಬೋದು. ಚೆನ್ನಾಗಿ ಅನ್ನಿಸ್ತು. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತು. ಖುಷಿ ಆಯ್ತಲ್ಲ? ನಮಗೆ ಕೂಡ ಖುಷಿ. ಸ್ಪೆಷಲಾಗಿ ಇವತ್ತು ನಿಮ್ಮದು ಸ್ಪೆಷಲ್ ಅಡುಗೆ ಕಪ್ಪು ಎಳ್ಳಿದ್ದು ಚಿಕನ್ ಅಲ್ಲ, ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಿಮ್ಮ ಏನು ತಂಗಿ ಅಕ್ಕನ ಮಗಳು ಕೂಡ ಥ್ಯಾಂಕ್ಸ್ ಹೇಳಿ. ಚೆನ್ನಾಗಿ ಅಡುಗೆ ಬಂದಿದೆ ಅವ್ರು ಹೇಳಿದ್ದಲ್ಲ. ಓಕೆ, ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮಕ್ಕೆ ಒಂದು 2 ಡಿಶ್ ಹೇಳ್ಕೊಡ್ಬೇಕು ನಿಮಗೆ. ಸಂತೋಷ್ ರೈಸ್ ಮಿಶ್ರವರ ಡಬಸ್ಟಾರ್ ಅವಲಕ್ಕಿ ಹಾಗೂ ಕುಸಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಶಕಲ ಮ್ಯಾಮ್ ಸಾಕಾಗಿರುವಂತಹ ಪನ್ನೀರ್ ಬುರ್ಜಿ ಮತ್ತು ಸ್ಪೆಷಲ್ ಆಗಿ ಕಪ್ಪು ಎಲ್ಲಿನ ಚಿಕನ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ತಿಂಚ ಚಿಕನ್ ಐತೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.